ಗೋಮಾಳ ಭೂಮಿ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಆದರೆ ಸರ್ಕಾರ ಈ ರೀತಿ ಮಾಡುವ ಮೊದಲು 1000 ಬಾರಿ ಯೋಚಿಸಿ ತೀರ್ಮಾನ ಕೈಗೊಳ್ಳಬೇಕು ಎಂದು ಗೋಪ್ರೇಮಿ ವಾಸುದೇವ ಭಟ್ ಪೆರಂಪಳ್ಳಿ ಹೇಳಿದ್ದಾರೆ. ಈಗಾಗಲೇ ಗೋಮಾಳಗಳು ಅತಿಕ್ರಮಣಗೊಂಡಿವೆ, ಅನೇಕ ಗೋಮಾಳಗಳು ಪರಭಾರೆಯಾಗಿವೆ. ಇದೇ ಹೊತ್ತಿಗೆ ಸರ್ಕಾರ ಗೋರಕ್ಷಣೆ ಮತ್ತು ಗೋಶಾಲೆ ನಿರ್ಮಾಣ ಬಗ್ಗೆ ಮಾತನಾಡುತ್ತಿದೆ. ಗೋಮಾಳಗಳನ್ನು ಅನ್ಯ ಉದ್ದೇಶಕ್ಕೆ ಬಳಸುವುದು ಮತ್ತು ಗೋರಕ್ಷಣೆ ಇವೆರಡು ವಿರೋಧಾಭಾಸದಿಂದ ಕೂಡಿದೆ. ಸರ್ಕಾರ ಈ ಕುರಿತು ಗಂಭೀರ ಚಿಂತನೆ ನಡೆಸಬೇಕು. ಕಾರ್ಖಾನೆಗಳನ್ನು ತೆರೆಯಬಹುದು, ಆದರೆ ಇರುವ ಗೋಮಾಳ ಉಳಿಸಿ ಬೆಳೆಸುವ ಕೆಲಸ ಸವಾಲಿನದ್ದು. ಹೀಗಾಗಿ ಸರ್ಕಾರ ಇದಕ್ಕೆ ಕೈ ಹಾಕಬಾರದು ಎಂದು ವಾಸುದೇವ ಭಟ್ ಆಗ್ರಹಿಸಿದ್ದಾರೆ. ಗೋಮಾಳ ಭೂಮಿಗಳನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಸಂಪುಟ ಉಪಸಮಿತಿಯನ್ನು ಕೂಡ ರಚಿಸಿದ್ದಾರೆ ಅಂತ ಹೇಳುವಂತಹ ವಿಚಾರ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ನಮಗೆ ಗೊತ್ತಾಗಿದೆ. ಈ ವಿಚಾರವನ್ನು ನಾವು ಸರ್ಕಾರದ ಮುಂದೆ ವಿಶೇಷವಾಗಿ ಮನವಿ ಮಾಡಿಕೊಳ್ಳುವಂತಹದ್ದು. ಈ ಬಗ್ಗೆ ನೀವು 1000 ಬಾರಿ ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೆಕ್ಟೇರ್ ಗಟ್ಟಲೆ ಗೋಮಾಳ ಭೂಮಿ ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲಿ ಅತಿಕ್ರಮಣ ಆಗಿದೆ ಅಥವಾ ಪರಭಾರೆ ಆಗಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಆ ಕಳ್ಕೊಂಡ ಭೂಮಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಅಮೃತ ಸದೃಶವಾದಂಥ ಹಾಲನ್ನು ಕೊಡ್ತಕ್ಕಂಥ ಗೋವುಗಳ ಸಂಕುಲದ ರಕ್ಷಣೆ ಆಗಬೇಕಾದ್ರೆ ಗೋಮಾಳಗಳ ಭೂಮಿ ಉಳಿಲೇಬೇಕಾಗ್ತದೆ. ಇವತ್ತು ಕರ್ನಾಟಕ ಸರ್ಕಾರ ಒಂದು ಕಡೆ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತಂದಿದೆ.